ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಮಸೂದೆಗಳ ವಾಪಸಾತಿಗೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕಿಸಾನ್ ಮೋರ್ಚಾ ಭಾರತ ಬಂದ್ಗೆ ಕರೆ ನೀಡಿದ್ದು, ಇಂದು ಬಿಸಿ ರೋಡ್ನ ಮಿನಿ ವಿಧಾನಸೌಧದ ಬಳಿಯಿಂದ ಕಾಲ್ನಡಿಗೆ ಹೊರಟು ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದ ಬಳಿ ಬೃಹತ್ ಪ್ರತಿಭಟನಾ ಸಭೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಚಳವಳಿ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘ ಸಂಘಟನೆಗಳ ಸಮನ್ವಯ ಸಮಿತಿ, ಸಿಐಟಿಯು, ಡಿವೈಎಫ್ಐ, ಎಐಟಿಯುಸಿ, ಕರಾವಳಿ ಕರ್ನಾಟಕ ಜನಾಭಿವೃದ್ಧಿ ವೇದಿಕೆ, ದಲಿತ ಸೇವಾ ಸಮಿತಿಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಭಾರತೀಯ ಹಸಿರು ಪೀಠ ಇವತ್ತಿನವರೆಗೆ ಅದಕ್ಕೆ ಅವರ ಎನ್ಒಸಿಯನ್ನು ಕೊಡಲಿಲ್ಲ. ಯಾಕೆಂತಂದ್ರೆ ಅದ ಹಾರು ಬೂದಿ ಬಹಳ ಹಾನಿಕಾರಕ. ಅದು ಹಾರಿ ನಮ್ಮ ಮಕ್ಕಳ ಮೇಲೆ, ನಮ್ಮ ಮೇಲೆ ಬಿದ್ದರೆ ಅದರಿಂದ ಆಗುವಂಥದ್ದು ಏನು ಸ್ಕಿನ್ ಕ್ಯಾನ್ಸರ್ ಆಗುವಂಥದ್ದು, ಅದೇ ರೀತಿ ಲೈನ್ಗಳಿಂದ ಆಗುವಂಥದ್ದು ರೇಡಿಯೇಷನ್ ನಿಮ್ಗೆ ಗೊತ್ತಿದೆ. ಸಣ್ಣ ಸಣ್ಣ ಹಕ್ಕಿಗಳು ಸಾಯ್ತವೆ. ಮನುಷ್ಯನಿಗೂ ಕೂಡ ಈ ಏನು ಹೃದಯಾಘಾತ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಇಂಥದ್ದೆಲ್ಲ ದುಷ್ಪರಿಣಾಮಗಳು ಇದೆ ಸ್ನೇಹಿತರೆ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಜನರ ಮೇಲೆ ಪರಿಣಾಮ ಬೀರ್ತಕ್ಕಂಥ, ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಯಾವುದೇ ಕಾರ್ಖಾನೆಗಳನ್ನು ಜನವಸತಿ, ಜನಗಳು ಇದ್ದ ಮನೆಗಳು ಇದ್ದ ಜಾಗದಲ್ಲಿ ಮಾಡಬಾರದು ಎನ್ನುವಂಥದ್ದು ಇದೆ. ಅದು ಕೂಡ ಇಂಥ ಥರ್ಮಲ್ ಪ್ಲಾಂಟ್, ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರ ಇದು ಎರಡೇ ಹಂತದಲ್ಲಿ ನಿರ್ಮಾಣ ಆಗಿ ಎರಡು ಹಂತದಲ್ಲಿ ನಿಂತಿದೆ. ಆ ಭಾಗದ ತುಂಬಾ ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ರಮನಾಥ್ ಬಿಟ್ಲಾ, ರಾಜ್ಯ ರೈತ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಜ್ಜ, ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಯಾದವ್ ಶೆಟ್ಟಿ, ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮನಾಥ್ ಶೆಟ್ಟಿ ಪಾಲ್ತಿಲ, ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ, ತಾಲೂಕು ಕೋಶಾಧಿಕಾರಿ ಡಿಕೆ ಸಾಹುಲ್ ಹಮೀದ್ ಮೊದಲಾದವರು ಪಾಲ್ಗೊಂಡಿದ್ದರು.